ಸಾಮಾಜಿಕ ಜಾಲತಾಣದಲ್ಲಿ ಬಿಲ್ಲವ ಸಮಾಜದ ಬಗ್ಗೆ ಅವಹೇಳನಕಾರಿ ಪದ ಬಳಕೆ ಮಾಡಿರುವ ಆರೋಪದಡಿ ಅನಿತಾ ಕಾಸರಗೋಡು ವಿರುದ್ಧ ಕಾನೂನು ಕ್ರಮಕ್ಕೆ ಆಗ್ರಹಿಸಿ ಫ್ರೆಂಡ್ಸ್ ಬಳ್ಳಾಲ್ಬಾಗ್ ಬಿರ್ವೆರ್ ಕುಡ್ಲ ಸಂಘಟನೆಯ ಸದಸ್ಯರು ಮಂಗಳೂರಿನ ಬರ್ಕೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಸಂಘದ ಸದಸ್ಯೆ ವಿದ್ಯಾ ರಾಕೇಶ್ ಮಾತನಾಡಿ, ಅನಿತಾ ಅವರಿಗೆ ವೈಯಕ್ತಿಕವಾಗಿ ದ್ವೇಷ ಇರಬಹುದು, ಹಾಗಂತ ಸಂಘಟನೆಗಳನ್ನ ಟಾರ್ಗೆಟ್ ಮಾಡಿ ಮಾತನಾಡುವುದು ಸರಿಯಲ್ಲ. ಸಮುದಾಯ ಮತ್ತು ಸಂಘಟನೆಗಳನ್ನ ಗುರಿಯಾಗಿಸಿಕೊಂಡು ಅವಹೇಳನಕಾರಿ ವಿಡಿಯೋಗಳನ್ನ ಮಾಡಲಾಗಿದ್ದು, ಕರೆ ಮಾಡಿದವರೊಂದಿಗೆ ಅವಾಚ್ಯವಾಗಿ ವರ್ತಿಸಿದ್ದಾರೆ ಎಂದರು. ಬಿರ್ವೆರ್ ಕುಡ್ಲ ಸಂಘಟನೆಯ ಲೋಗೋವನ್ನ ದುರುಪಯೋಗಪಡಿಸಿಕೊಂಡು ಮೆಸೆಂಜರ್ ಖಾತೆಗಳ ಮೂಲಕ ನಿಂದನಾತ್ಮಕ ಸಂದೇಶಗಳನ್ನು ಹರಡಲಾಗಿದೆ ಎಂದಿದ್ದು, ಸೂಕ್ತ ತನಿಖೆ ನಡೆಸಿ ಕಾನೂನು ಕ್ರಮ ಕೈಗೊಳ್ಳುವಂತೆ ಬರ್ಕೆ ಪೊಲೀಸ್ ಠಾಣೆಗೆ ದೂರು ಸಲ್ಲಿಸಲಾಗಿದೆ ಎಂದರು. ಅನಿತಾ ಕಾಸರಗೋಡ್ರವರು ಇತ್ತೀಚೆಗೆ ಒಂದು ವಿಡಿಯೋವನ್ನು ಹರಿಬಿಟ್ಟಿದ್ದಾರೆ. ಅದರಲ್ಲಿ ಅವರು ಬಿಲ್ಲವ ಹಾಗೂ ಬಂಟರಿಗೆ ಅವ್ಯಾಚ್ಯ ಶಬ್ದಗಳಿಂದ ನಿಂದನೆ ಮಾಡ್ತಾ ಇದ್ದಾರೆ. ಅವರಿಗೆ ವೈಯಕ್ತಿಕ ಯಾವುದಾದ್ರೂ ಒಂದು ಜನರ ಬಗ್ಗೆ ದ್ವೇಷ ಇರಬಹುದು, ಆದರೆ ಅವರು ಅದನ್ನು ಇಡೀ ಸಂಘಟನೆಯನ್ನು ಟಾರ್ಗೆಟ್ ಮಾಡಿ ಬಹಳಷ್ಟು ವಿಡಿಯೋಗಳನ್ನು ಹಾಕ್ತಾ ಇದ್ದಾರೆ. ಯಾರೆಲ್ಲ ಅವರಿಗೆ ಕಾಲ್ ಮಾಡಿದ್ದಾರೆ ಅವರಿಗೂ ಕೂಡ ಇನ್ನಷ್ಟು ತಿರುಗೇಟು ನೀಡಿದ್ದಾರೆ. ಇದು ಮಾತ್ರವಲ್ಲದೆ ಅವರು ನಮ್ಮ ಸಂಘಟನೆಯ ದೀಪು ಶೆಟ್ಟಿಗಾರ್ ಅವರೊಂದಿಗೆ ಕೂಡ ಅವ್ಯಾಚ್ಯವಾಗಿ ಮಾತನಾಡಿದ್ದಾರೆ. ಅವರ ಒಂದು ವೈಯಕ್ತಿಕ ಧಕ್ಕೆ ಬರುವ ರೀತಿಯಲ್ಲಿ ಅವರಿಗೆ ಅವಹೇಳನ ಎಲ್ಲ ಮಾಡಿದ್ದಾರೆ. ಅಲ್ಲದೆ ನಮ್ಮ ಉದಯ ಪೂಜಾರಿ ಸಾರಥ್ಯದ ಬಿರ್ವೆರ್ ಕುಡ್ಲ ಸಂಘಟನೆಯ ಒಂದು ಲೋಗೋವನ್ನು ಬಳಸಿ ನಮ್ಮ ಒಂದು ಸಂಘಟನೆಯ ಒಂದು ಮೆಸೆಂಜರ್ ಖಾತೆಗೂ ಕೂಡ ಅವರು ನಿಂದನೆಯನ್ನು ಹಾಕಿ ಮೆಸೇಜ್ಗಳನ್ನು ಹರಿಬಿಟ್ಟಿದ್ದಾರೆ. ಆದ ಕಾರಣ ಇದಕ್ಕೆ ಸೂಕ್ತವಾದ ಒಂದು ತನಿಖೆಯನ್ನು ಆಗ್ರಹಿಸಿ ನಾವಿಲ್ಲಿ ಬರ್ಕೆ ಸ್ಟೇಷನ್ನಲ್ಲಿ ನಮ್ಮ ಬಿರ್ವೆರ್ ಕುಡ್ಲ ಸಂಘಟನೆಯ ಮುಖಾಂತರ ಕಂಪ್ಲೇಂಟನ್ನು ಕೊಟ್ಟಿದ್ದೇವೆ. ಹೀಗಾಗಿ ಎಲ್ಲರೂ ಎಚ್ಚೆತ್ತುಕೊಂಡು ಇಂತಹ ಘಟನೆಗಳು ಮುಂದೆ ನಡೆಯದಾರದಾಗೆ ಆ ಮಹಿಳೆಯ ಇಡೀ ಸಮುದಾಯವನ್ನು ಟಾರ್ಗೆಟ್ ಮಾಡಿ, ನಮ್ಮ ಬಿಲ್ಲವ ಸಮುದಾಯ ಇಷ್ಟೊಂದು ಸಾಮಾಜಿಕ ಸೇವಾ ಸಂಘಟನೆ ನಮ್ಮದು, ಅದರಲ್ಲಿ ಎಷ್ಟೋ ಜನರಿಗೆ ಜಾತಿ ಯಾವುದು ನೋಡದೆ ನಾವು ಸಹಾಯ ಹಸ್ತವನ್ನು, ಕೋಟಿಗಟ್ಟಲೆ ಹಣವನ್ನು ಅಶಕ್ತರಿಗೆಲ್ಲ ನಾವು ದಾನ ಮಾಡ್ತಾ ಬರ್ತಾ ಇದ್ದೇವೆ. ಅಂಥ ಒಂದು ಸಂಘಟನೆಯ ಬಗ್ಗೆ ಈ ರೀತಿ ಮಾತನಾಡುವುದು ತುಂಬ ಒಂದು ನಿಜವಾಗಿ ಆ ಮಹಿಳೆಯ ಬಗ್ಗೆ ಒಂದು ಕಾರ್ಯಪ್ರವೃತ್ತರಾಗಿ ಅವರಿಗೆ ಒಂದು ಸೂಕ್ತವಾದ ಒಂದು ಕ್ರಮವನ್ನು ಜರುಗಿಸಬೇಕಾಗಿ ಈ ಮೂಲಕ ನಾವು ಕೇಳಿಕೊಳ್ತೇವೆ. ಅನಿತಾ ಕಾಸರಗೋಡು ಎಂಬ ಮಹಿಳೆ ಸಾಮಾಜಿಕ ಜಾಲತಾಣದಲ್ಲಿ ಬಿಲ್ಲವ ಸಮಾಜದ ಬಗ್ಗೆ ಅವಮಾನಕಾರಿಯಾಗಿ ಮತ್ತು ನಿಂದನಾತ್ಮಕವಾಗಿ ಮಾತನಾಡಿದ್ದು, ಇದೀಗ ಆಕೆಯ ಮಾತುಗಳು ವೈರಲ್ ಆಗ್ತಿವೆ. ಈ ಬಗ್ಗೆ ಆ ಮಹಿಳೆಗೆ ಫೋನ್ ಮಾಡುವ ಬದಲು ಆಕೆಯ ವಿರುದ್ಧ ಕರ್ನಾಟಕದ ಎಲ್ಲಾ ಪೊಲೀಸ್ ಠಾಣೆಗಳಲ್ಲಿ ಕೇಸ್ ದಾಖಲಿಸಿ ಕಾನೂನಾತ್ಮಕ ಕ್ರಮ ಕೈಗೊಳ್ಳುವಂತೆ ಸರ್ಕಾರದ ಮೇಲೆ ಒತ್ತಡ ತರುವ ಕೆಲಸ ಮಾಡಬೇಕು ಎಂದು ಗೆಜ್ಜೆಗಿರಿ ಕ್ಷೇತ್ರದ ಉಪಾಧ್ಯಕ್ಷ ದೀಪಕ್ ಕೋಟ್ಯನ್ ಅವರು ಒತ್ತಾಯಿಸಿದ್ದಾರೆ. ಈ ಮೂಲಕ ಬಿಲ್ಲವ ಸಮಾಜದ ಶಕ್ತಿಯನ್ನ ತೋರಿಸಬೇಕು ಎಂದವರು ಸಮಸ್ತ ಬಿಲ್ಲವ ಸಂಘಟನೆಗಳನ್ನ ಮನವಿ ಮಾಡಿದ್ದಾರೆ. ನಾನು ದೀಪಕ್ ಕೋಟ್ಯನ್, ಗೆಜ್ಜೆಗಿರಿ ಕ್ಷೇತ್ರದ ಉಪಾಧ್ಯಕ್ಷೆ. ಒಂಜಿ ಪೊಂಜುನ ವಿಡಿಯೋ ಬಾರಿ ವೈರಲ್ ಆವೊಂದುಂಡು. ನಮ್ಮ ಸಮಾಜನ ಬಾರಿ ಎಲ್ಲೇ ಮಂತದು ಪಾತೆರೊಂದುಲ್ಲಾಲು ಐಕ್ ನಮ್ಮ ಖಾಲಿ ಆ ಪೊಂಜೋಗು ಫೋನ್ ಮುಂಪುನ ಹಿಡಿದು ಪ್ರತಿಯೊರಿಲ್ಲ ಈ ಭಾರತ ದೇಶಡು ಏತು ನಮ್ಮ ಸಮಾಜದ ಸಂಘ ಸಂಸ್ಥೆಲುಲ್ಲನ ಮಾತೆರ್ಲ ಅಲ್ಪ ಆ ಪೊಂಜೋನ ಮಿತ್ತೊಂಜಿ ಕಾನೂನಾತ್ಮಕ ನಮಗಿತ್ತೆ ಸೋಷಿಯಲ್ ಮೀಡಿಯಾಡ್ ವಾರಿತಿದ ಕಾನೂನು ನಿಬಂಧನೆಲನ ಐತ ಮುಖಾಂತರ ನಮ್ಮ ಪೊಂಜೋನ ಮಿತ್ತ ಅಲ್ಪ ಕೇಸ್ ಪಾಡ್ಗ ಪ್ರತಿಯೊರಿಲ್ಲ ಕರ್ನಾಟಕ ಕೊಡ್ಲ ಇತ್ತಿನ ಪೂರ ಜಿಲ್ಲೆದಲ್ಲ ಪೂರ ತಾಲೂಕುದಲ್ಲ ಗುಲ್ಬರ್ಗ ಆದಿಪ್ಪು, ಬಿಜಾಪುರ ಆದಿಪ್ಪು, ಬೆಂಗಳೂರು ಆದಿಪ್ಪು, ಗುರುಪುರ ಆದಿಪ್ಪು, ಅಂಚೆನೆ ನಮ್ಮ ಪುತ್ತೂರು, ಬೆಳ್ತಂಗಡಿ, ಸುಳ್ಯ ಮುಲ್ಪ ಏತ್ ಜನ ನಮ್ಮ ಸಂಘಟನೆ ಏತ್ ಜನ ಅಭಿಮಾನಕುಲ್ಲ ಮಾತೆರ್ಲ ಸಪ್ರೇಟ್ ಕೇಸ್ ಪಡ್ಗ ಅಪಗ ಪೊಂಜೋಗು ನಮ್ಮ ಸಮಾಜದ ಶಕ್ತಿದಾದ ಒಗ್ಗಟ್ಟದಾದ ಅಂದು ಗೊತ್ತಾಪುಂಡು ಬಂದ್ರೆ ಅನ್ನಿಕೆಲ್ಲ ಮಾತಿರಲ್ಲ ವಿನಂತಿ ಮಂತೊಂದುಲ್ಲೆ. ಧನ್ಯವಾದ. ಸಾಮಾಜಿಕ ಜಾಲತಾಣದಲ್ಲಿ ಬಿಲ್ಲವ ಸಮಾಜದ ಕುರಿತು ಕೀಳಾಗಿ ಮಾತನಾಡಿರುವ ಜೊತೆಗೆ ಅವಹೇಳನಕಾರಿ ಪದ ಬಳಕೆ ಮಾಡಿರುವ ಅನಿತಾ ಕಾಸರಗೋಡು ಎಂಬ ಮಹಿಳೆಯ ವಿರುದ್ಧ ಕಾನೂನು ಕ್ರಮಕ್ಕೆ ಆಗ್ರಹಿಸಿ ಬಂಟ್ವಾಳ ತಾಲೂಕು ಬಿಲ್ಲವ ಸಮಾಜದ ಸೇವಾ ಸಂಘದ ವತಿಯಿಂದ ಅಧ್ಯಕ್ಷ ಭುವನೇಶ್ ಪಚ್ಚಿನಡ್ಕ ಇವರ ನೇತೃತ್ವದಲ್ಲಿ ತಾಲೂಕಿನ ವಿವಿಧ ಬಿಲ್ಲವ ಸಂಘಗಳ ಉಪಸ್ಥಿತಿಯಲ್ಲಿ ತಾಲೂಕು ಕಚೇರಿ ಬಂಟ್ವಾಳದಲ್ಲಿ ಹರಿಕೃಷ್ಣ ಬಂಟ್ವಾಳ ಖಂಡನ ನಿರ್ಣಯ ಹಕ್ಕೊತ್ತಾಯವನ್ನ ಮಂಡಿಸಿ ಬಂಟ್ವಾಳ ತಹಶೀಲ್ದಾರರು ಮಂಜುನಾಥ್ ಹಾಗೂ ಬಂಟ್ವಾಳ ಉಪವಿಭಾಗದ ಸಹಾಯಕ ಪೊಲೀಸ್ ಅಧಿಕಾರಿ ಯಶ್ ಕುಮಾರ್ ಶರ್ಮಾ ಇವರಿಗೂ ಮನವಿ ನೀಡಲಾಯಿತು. ಬೂಡಾದ ಅಧ್ಯಕ್ಷರು ಬೇಬಿ ಕುಂದರ್, ಸಂಘದ ಮಾಜಿ ಅಧ್ಯಕ್ಷ ರಾಮಪ್ಪ ಪೂಜಾರಿ, ಸಂಜೀವ ಪೂಜಾರಿ ಮೊದಲಾದವರಿದ್ದರು. ಸಾಮಾಜಿಕ ಇದಕ್ಕೆ ಕಾನೂನು ಆಗಬಾರದು.
ಎಲ್ರಿಗೂ ಒಂದೇ ರೀತಿಯ ಕಾನೂನು ಇರಬೇಕು ಅನ್ನೋ ದೃಷ್ಟಿ ಇಲ್ಲ. ನಾವು ಇವತ್ತು ಬಂಟ್ವಾಳ ತಾಲೂಕು ಬಿಲ್ಲವ ಸಮಾಜ ಸೇವಾ ಸಂಘದ ವತಿಯಿಂದ ನಮ್ಮದೊಂದು ಮನೆಯನ್ನು ಮಾಡ್ತಾ ಇದ್ದೀವಿ. ಗೃಹ ಇಲಾಖೆಗೆ ತಿಳಿಸಬೇಕು, ಡಿ ಸಿ ಅವರಿಗೆ ತಿಳಿಸಬೇಕು, ಅವಳ ಮೇಲೆ ಸೂಕ್ತವಾದ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ನಾವು